ಇವನು ಇನ್ನು ಮುಂದೆ ಧಾರವಾಡ IIT ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಇದು ತಗೊಂಡಿದ್ದಾನೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಶುಭ ಹಾರೈಕೆಗಳು ಇರಲಿ. ಧಾರವಾಡದಿಂದ ಯಾರಾದರೂ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದರೆ ಅವನನ್ನು ಮೀಟ್ ಆಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಎಂತ ಗೊತ್ತುಂಟಾ, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಧಾರವಾಡಕ್ಕೆ ಹೊರಡ್ತಾ ಇದ್ದಾರೆ. ಅವನಿಗೆ ನಾಳೆಯಿಂದ ಅಂದರೆ 5 ತಾರೀಕುವರೆಗೆ ಟೈಮ್ ಕೊಟ್ಟಿದ್ದಾರೆ, ಅಲ್ಲಿ ಬಂದು ಜಾಯಿನ್ ಆಗಬೇಕು ಅಂತ. ಅಡ್ಮಿಷನ್ ಎಲ್ಲ ಆನ್ಲೈನ್ ಪ್ರೊಸೆಸಲ್ಲಿ ಎಲ್ಲ ಆಗಿದೆ, ಮತ್ತು ಕ್ಲಾಸಸ್ ಕೂಡ ಆನ್ಲೈನ್ ನಡೀತಾ ಇತ್ತು. ಹಾಗೆ ಇವತ್ತಿಬ್ಬರು ಸಹ ಹೊರಟಿದ್ದಾರೆ. ಹಾಗೆ ಪ್ಯಾಕಿಂಗ್ ಅದು ಇದು ಸ್ವಲ್ಪ ಬೇಸರ, ಸ್ವಲ್ಪ ಖುಷಿ. ಅಂದರೆ ಅವನ ಒಂದು ಪ್ರೊಫೆಷ್ನಲ್ ಲೈಫನ್ನು ಸ್ಟಾರ್ಟ್ ಮಾಡುವಂತಹ ಮೊದಲ ಹಂತದಲ್ಲಿ ಹೋಗ್ತಾ ಇದ್ದಾನೆ. ಹಾಗೆ ಬೇಸರ ಪಡಲಿಕ್ಕೆ ಏನಿಲ್ಲ, ಖುಷಿಯೇ. ಆದರೆ ದೂರ ಕಳಿಸ್ತಾ ಇದ್ದೇವೆ. ಧಾರವಾಡ ಅಂದರೆ ನಮಗೆ ಇಲ್ಲಿಂದ ತುಂಬ ದೂರ ಆಯಿತು. ಬೇಕಾದ ಹಾಗೆ ಮಗಳು ಬಂದ ಹಾಗೆ ಅವನಿಗೆ ಬಂದುಕೊಂಡು ಇರಲಿಕ್ಕೆ ಆಗೋದಿಲ್ಲ, ನಮಗೆ ಸಹ ಹೋಗಿಕೊಂಡು ಇರಲಿಕ್ಕೆ ಸಹ ಆಗೋದಿಲ್ಲ. ಅದೊಂದು ಬೇಸರ ಬಿಟ್ಟರೆ ಬೇರೆ ಎಂತ ಸಹ ಇಲ್ಲ. ಒಳ್ಳೆ ಬ್ರಾಂಚ್ ಸಿಕ್ಕಿದೆ ಅವನಿಗೆ, ಒಳ್ಳೆ ಕಾಲೇಜ್ ಸಿಕ್ಕಿದೆ, ಅದೆಲ್ಲ ಖುಷಿಯೇ ನಮಗೆ. ನಿಮ್ಮದೆಲ್ಲರ ಶುಭ ಹಾರೈಕೆ ಇರಲಿ, ಅವನಿಗೆ ಆಶೀರ್ವಾದ ಎಲ್ಲ ಇರಲಿ. ಧಾರವಾಡ IITಯಲ್ಲಿ ಅವನು ಇನ್ನು ಮುಂದಿನ 5 ವರ್ಷದ ಕೋರ್ಸ್ ಮಾಡಲಿಕ್ಕೆ ಇದ್ದಾನೆ. 4 ವರ್ಷ ಅಂತ. 1 ತಿಂಗಳು ಬಿಟ್ಟ 2 ತಿಂಗಳು ಬಿಟ್ಟ ಗೊತ್ತಿಲ್ಲ. ರಜೆ ಎಲ್ಲ ಉಂಟಾ, ಹೇಗೆ ಪ್ಯಾಕೇಜ್ ಎಲ್ಲ ನೋಡಿಯೇ ಆಗಬೇಕಷ್ಟೇ ಅಲ್ಲಿಗೆ ಹೋಗಿ. ಪುರ ಬಂಟಿ ಸೂಲ ಅಪ್ಪ ಬಂಟಿ ಬುಳ್ಪುಣ ಏ ಬಂಟಿ ಶೋ ಪಾಪಯ್ಯ. ಸಿದ್ಧ ಬ್ಯಾಗ್ ಅಂತ ಇಂಡದ ಅವ್ರ ಹೊಳೆ ಸುಲ ನಿಸರ್ಗ ಬರ್ಸದಿಕ್ನ ಬಾಯ್. ಅಂದಾಜಾತ್ರೆ ಹಂಗ ಬೈಕ್ ಬರ ಮುಳ್ಳೆ ಇಂಡದ ಸಿದ್ಧಾರ್ಥ పోతానని ಕಾಲೇಜಿಗೆ. ಅಯ್ಯೋ ರಾಮ. ಏ ಬಂಟಿ ನಂಬರ್ನೇ. ಎಂತ ಗೊತ್ತುಂಟಾ, ನಾನು ನಿನ್ನೆಲ್ಲ ಪರ್ಚೇಸ್ ಎಲ್ಲ ಮಾಡಿದ್ದೆಲ್ಲ, ಡ್ರೆಸ್ ಎಲ್ಲ. ನನ್ನ ಮಗಳಿಗೆ 3 ಟಾಪ್ಸ್ ತಗೊಂಡು, ಅದು ಕುರ್ತಾ ಕಾಲೇಜಿಗೆ ಹಾಕಲಿಕ್ಕೆ ಅಂತ ಹೇಳಿ. ಮತ್ತು ದೀಪಾವಳಿಗೆ ನನಗೆ ಸಾರಿ ಒಂದು ತಗೊಳ್ಳುವಂತೆಲ್ಲ ಇದ್ದಾಯಿತು. ಮತ್ತು ನನಗೆ ಒಂದು ಸಹ ಇಷ್ಟವೇ ಆಗಲಿಲ್ಲ ಅಂತ ಸಾರಿ. ಇದು ವಾಕಿಂಗ ನಿನ್ನೆದೊಂದು ಜೋಕ್ ಉಂಟಲ್ಲ, ನನಗೆ ಹೇಳಲಿಕ್ಕೆ ಮರ್ತೋಯ್ತು ನಿನ್ನೆ. ಗಮ್ಮತ್ತಾಗಿದೆ ನಿನ್ನೆ ಇವತ್ತು ಹೇಳೋದು. ನಾನು ಮತ್ತು ಮಗಳುಂಟಲ್ಲ, ಬಸ್ ಹಿಡಿಲಿಕ್ಕೆ ಅಂತ ಅವಸರದಲ್ಲಿ ಬಂದೆವಲ್ಲ. ಬರುವಾಗ ಒಂದು ಬಸ್ಸು ರೆಡಿಯಾಗಿಂಟು, ಹಿಂದೆ ಬೋರ್ಡ್ ನೋಡಿದೆವು, ಮಾಡವು ಬೆಳ್ಳಾರೆ ಅಂತ ಬರ್ದುಂಟು. ನಾವಿಬ್ಬರು ಸೀದಾ ಹತ್ತಿ ಅಂದರೆ ಸೀಟ್ ಉಂಟಾ ಇಲ್ವಾ ಅಂತ ಕನ್ಫರ್ಮ್ ಇಲ್ಲ, ಫುಲ್ ರಶ್ ಇತ್ತು. ಹತ್ತಿದ ಕೂಡಲೇ ಬ್ಯಾಕ್ ಸೈಡಲ್ಲಿ 2 ಸೀಟ್ ಇತ್ತ. ಅವಳು ಸಹ ಕೂತ್ರೆ ನಾನು ಸಹ ಕೂತ್ಕೊಂಡೆ. ಆಮೇಲೆ ಟಿಕೆಟ್ ಇದು ಕಂಡಕ್ಟರ್ ಬಂದ, ಅಂದರೆ ಫುಲ್ ಆಗಿತ್ತು, ಬಸ್ ಹೊರಡಲಿಕ್ಕೆ ರೆಡಿ ಆಗಿತ್ತು ಕಾಣ್ತದೆ. ಬರುವಾಗ ನನ್ನ ಹಿಂದೆ ಒಬ್ಬಳು ಬೆಳಂದೂರು ಅಂತ ಟಿಕೆಟ್ ಮಾಡಿದ್ಲು. ನನಗೆ ಆಶ್ಚರ್ಯ ಆಯಿತು, ಬೆಳಂದೂರಿಗೆ ಹೇಗೆ ಇದು ಹೋಗೋದು? ಮೋಸ್ಟ್ಲಿ ಈ ಬಸ್ ಅಂದರೆ ನಮ್ಮ ಈ ರೂಟಲ್ಲಿ ಇನ್ನೊಂದು ಬೆಳಂದೂರು ಇರ್ಬೋದಾ ಏನು ಅಂತ ಅಂದ್ಕೊಂಡೆ. ಮತ್ತು ನಾನು ಟಿಕೆಟ್ ಕೊಟ್ಟೆ, ಅಂಕ ತಡ್ಕ ಅಂತ ಹೇಳಿದೆ. ಅದೆಲ್ಲಿ ಆಗ್ತದೆ ಅಮ್ಮ ಅಂಕ ತಡ್ಕ ಅಂತ ಕೇಳ್ತಾನೆ. ಮತ್ತೆ ನೋಡುವಾಗ ಎಂಥದ್ದು ಅವಸ್ಥೆ ಹೇಳಿದರೆ, ಎದುರಿನ ಬೋರ್ಡಲ್ಲಿ ಉಂಟು ಅದು ಕಾಣಿರು ಸುಬ್ರಹ್ಮಣ್ಯ ಅಂತೆ, ಹಿಂದಿನ ಬೋರ್ಡು ಬೆಳ್ಳರೆ ಅಂತ ಇತ್ತು. ಅಂಥ ಅವಸ್ಥೆ. ಪುಣ್ಯಕ್ಕೆ ಅಲ್ಲಿಯೇ ಗೊತ್ತಾದದಕ್ಕೆ. ಫ್ರೆಂಡ್ಸ್, ನೀವು ಸಾಬುದಾನ ಕಿಚಡಿ ಮಾಡೋದು ಹೇಗೆ ಅಂತ ಕೇಳಿದ್ರಲ್ಲ, ಅದಕ್ಕೆ ನೋಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಬೆಳಿಗ್ಗೆ ಅರ್ಜೆಂಟ್ ಇದ್ದರೆ ಸಹ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಇದನ್ನು. ನನ್ನ ಮಗಳಿಗೆ ಸಹ ಇಷ್ಟ ಆಗಿತ್ತು, ಅವಳಿಗೆ ಬಾಕ್ಸಿಗೆ ಸಹ ಬೇಕು, ತಿನ್ನಲಿಕ್ಕೆ ಸಹ ಬೇಕು ಅಂತ ಹೇಳಿದೆ. ಹಾಗೆ ಬೆಳಿಗ್ಗೆ ಮಾಡಿದೆ. ಅವಳು ಸಹ ಇವತ್ತು ಮೈಸೂರಿಗೆ ಹೊರಡ್ತಾ ಇದ್ದಾಳೆ. ಹಾಗೆ ಎಲ್ಲ ಅರ್ಜೆಂಟಲ್ಲಿ ಆಗ್ತಾ ಉಂಟು.
ಇದಕ್ಕೆ ಒಗ್ಗರಣೆಗೆ ತುಪ್ಪ, ಜೀರಿಗೆ, ಹಸಿಮೆಣಸು ಮತ್ತು ಬೇವಿನ ಸೊಪ್ಪು ಇಷ್ಟ ಆಯಿತಾ. ಮತ್ತು ಬೇಕಿದ್ದರೆ ನೀರುಳ್ಳಿ ಮತ್ತು ಪೊಟ್ಯಾಟೊ. ಅದಕ್ಕೆ ಸ್ವಲ್ಪ ನೀರು ಕೈಯಲ್ಲಿ ಸ್ಪ್ರಿಂಕಲ್ ಮಾಡಲಿ ಬೇಯಿಸ್ಲಿಕ್ಕೆ ಇಡಬೇಕು. ಮತ್ತು ನೀರು ಹಾಕಲಿಕ್ಕೆ ಇಲ್ಲ ಬೇಯಿಸಲಿಕ್ಕೆ. ಇದು ಸಾಬಕ್ಕಿ ಏನುಂಟಲ್ಲ, ಹಿಂದಿನ ದಿವಸ ರಾತ್ರಿಯೇ ನಾನು ಫುಲ್ಲು ನೆನೆಸ್ಲಿಕ್ಕೆ ಇಟ್ಟಿದ್ದೆ. ನೆನೆಸ್ಲಿಕ್ಕೆ ಇಡುವಾಗ ಅದನ್ನು ಸರಿ ನಾವು 4-5 ಸರ್ತಿ ತೊಳೆದು ಅದರ ಸ್ಟಾರ್ಚನ್ನು ತೆಗಿಬೇಕು, ಇಲ್ಲದಿದ್ದರೆ ಅದು ಅಂಟಾಗ್ತದೆ. ನಾನು ನೋಡಿ ಸ್ವಲ್ಪ ಸ್ಟಾರ್ಚ್ ತೆಗೆದದ್ದು ಕಡಿಮೆ ಆಯಿತು ನಿನ್ನೆ. ಅಂದರೆ ನಾವು ನೆನೆಸ್ಲಿಕ್ಕೆ ಹಾಕುವಾಗಲೇ 4-5 ಸರ್ತಿ ತೊಳೆದು ಮತ್ತೆ ಅದನ್ನು ನೆನೆಸ್ಲಿಕ್ಕೆ ಹಾಕಬೇಕು. ಮರುದಿವಸ ಆಗುವಾಗ ಅದು ತೆಗೆಯುವಾಗ ವಾಟರ್ ಕಲರೇ ಇರಬೇಕು, ಅದರ ನೀರು ಕಲರ್ ಚೇಂಜ್ ಆಗಿರಬಾರ್ದು, ಹಾಗಿದ್ರೆ ಒಳ್ಳೆ ಬರ್ತದೆ. ಎಲ್ಲ ನೀರು ಹಾಕದೆ ಬೇಯಿಸೋದು. ಎಂತ ಅಂತ ಹೇಳಿದರೆ ಅದು ಈಗ ನೋಡಿ ಆ ಸಾಬಕ್ಕಿ ನೋಡುವಾಗ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಬೇಕು, ಬಿಳಿ ಬಿಳಿಯಾಗಿ ಕಾಣ್ಬೋದು. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮತ್ತು ತಿನ್ನಲಿಕ್ಕೆ ಆಗುವಾಗ ಸರಿಯಾಗಿರ್ತದೆ. ಪೊಟ್ಯಾಟೊ ಸ್ವಲ್ಪ ಕಡಿಮೆ ಹಾಕಿ. ಬಾಯ್. ನಾನು ಅದೇ ಬೇರೆ ಎಲ್ಲಿಗೆ ಸಹ ಹೋಗಲಿಲ್ಲ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತುಂಟಲ್ಲ 10 ಗಂಟೆಗೆ ನಾನು ಮನೆಯಿಂದ ಪುತ್ತೂರಿಗೆ ಹೋಗಿ 12 ಗಂಟೆಗೆ ಮನೆಗೆ ತಲುಪಿ ಆಯಿತು. ನೀವು ನೋಡಿದ್ರಲ್ಲ ನಂದು ಜರ್ನಿಯಲ್ಲಿ. ಸೊ ನನಗೆ ಫಸ್ಟಿಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಮಗಳಿಗೆ ಲೇಟ್ ಆಗ್ತದಲ್ಲ, ಮತ್ತು ಅವಳನ್ನು ಮೈಸೂರು ಬಸ್ಸಲ್ಲಿ ಹತ್ತಿಸಿದ್ದು. ನಾನೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿದ್ದೆ ಆಯಿತಾ, ಮೋರ್ಗೆ ಹೋಗಬೇಕು, ಫ್ಯಾನ್ಸಿಗೆ ಹೋಗಬೇಕು, ಸ್ವಲ್ಪ ಐಸ್ ಕ್ರೀಮ್ ತಿನ್ನಬೇಕು, ಎಂಥದ್ದೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಸ್ಸಲ್ಲಿ ರಶ್ ಅಂತ ಹೇಳಿ ರಶ್. ಇಲ್ಲಿಂದ ಹೋಗುವಾಗ ಸೀಟೇ ಸಿಗಲಿಲ್ಲ, ಪುತ್ತೂರುವರೆಗೆ ಸಹ ಸ್ಟ್ಯಾಂಡಿಂಗ್. ನನಗೆ ಅಲ್ಲಿ ಬಸ್ ಇಳಿಯುವಾಗಲೇ ಕಾಲೆಲ್ಲ ನೋವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವಳಿಗೆ ಇಮಿಡಿಯೇಟ್ ಬಸ್ ಕೂಡ ಅಲ್ಲಿ ಸಿಕ್ಕಿದಾಯ್ತಾ. ಹಾಗೆ ಮತ್ತೆ ಎಲ್ಲ ಫ್ಲಾಪ್ ನಂದು. 12 ಗಂಟೆಗೆ ಈಗ ಮನೆಗೆ ತಲುಪಿ ಆಯಿತು ನಾನು. ಅದರಲ್ಲಿ ಸಹ ಗಮ್ಮತ್ತು ಹೇಳಿದ್ರೆ, ಯಾವ ಬಸ್ಸಲ್ಲಿ ಇಲ್ಲಿಂದ ಹೋಗಿದ್ದೇನೆ ಅದೇ ಬಸ್ಸಲ್ಲಿ ರಿಟರ್ನ್ ಬಂದದ್ದು. ಯಾರಿಗಾದರೂ ಸಾಧ್ಯ ಉಂಟು ಹೇಳಿ ಈಗ ಒಂದು ಹೋಗಿ ಬರಲಿಕ್ಕೆ ಪೇಟೆಗೆ? ಈಗ ಉಂಟಲ್ಲ ನನಗೆ ಮತ್ತೆ ಅಲ್ಲಿ ಜೋರು ಬಾಯಾರಿಕೆ ಸಾಕ್ತಾಯಿತ್ತು. ನನಗೆ ಜ್ಯೂಸ್ ಕುಡಿದೆಲ್ಲ ಇಷ್ಟ ಸಾಗಲಿಲ್ಲ. ಒಬ್ಳಿಗೆ ಹೋಗಿ ನನಗೆ ಇಷ್ಟವರೆಗೆ ಅಭ್ಯಾಸವೇ ಇಲ್ಲ ಒಬ್ಬೊಬ್ಳಿಗೆ ಹೋಗಿ ಎಲ್ಲ ಕುಡಿದು ಇದೆಲ್ಲ. ಹಾಗೆ ಈಗ ಬಂದು ನನಗೆ ಒಂದು ಲಿಂಬೆ ಹುಳಿ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲಗಬೇಕು. ನನಗೆ ಇಲ್ಲದ ಆಗಲಿಕ್ಕೆ ಇಲ್ಲ. ಮಲಗಿ ಆದಮೇಲೆ ಎದ್ದು ಜ್ಯೂಸ್ ಕುಡಿದು ಮತ್ತೆ ನಿಮ್ಮ ಹತ್ರ ಮಾತಾಡ್ತೇನೆ. ಇವತ್ತಿನ ನೆಕ್ಸ್ಟ್ ಪ್ರೋಗ್ರಾಮ್ ಎಂತ, ಇವತ್ತು ಫುಲ್ ಡೇ ನಾನು ಒಬ್ಬಳೇ ಇದ್ದ. ನನ್ನ ಹಸ್ಬೆಂಡ್ ನಾಳೆ ಬೆಳಿಗ್ಗೆ ಬರ್ತಾರಾ ನಾಳ್ದು ಬರ್ತಾರಾ ಗೊತ್ತಿಲ್ಲ. ಸಲ ಧಾರವಾಡಕ್ಕೆ ಹೋಗಿದ್ದಾನಲ್ಲ. ವಾರ್ಜಕ್ಕ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಕೂಡ ಮಾಡಿ, ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನನ್ನ ವೀಡಿಯೋ, ನಿಮ್ಮ ವೀಡಿಯೋದಲ್ಲಿ ಇಂಥದ್ದೆಲ್ಲ ಚೇಂಜಸ್ ಬೇಕು ಅಂತೆಲ್ಲ ಇದ್ದರೆ, ನಿಮಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ತಿಳಿಸಿ. ಟೇಕ್ ಕೇರ್, ಬಾಯ್ ಬಾಯ್.